ನೋಡಿ ಅದು ಮಾಂಟ್ರಿಯಲ್ ಸಿಟಿ, ಎಲ್ಲ ಸ್ನೋ ಬಿದ್ದಿದೆ, ತುಂಬ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ಮತ್ತು ಹೊರಗೆ ಬರಲಿಕ್ಕೂ ಕೂಡ ತುಂಬ ಕೋಲ್ಡ್ ಆಗಿದೆ. ನಾವು ಒಂದು ಫೆರಿಸ್ ವೀಲಲ್ಲಿ ಕೂತ್ಕೊಂಡು ತುಂಬ ಹೆದರಿಕೆ ಹಾಗೂ ಒಂದು ಎಕ್ಸೈಟ್ಮೆಂಟ್ ಇತ್ತು. ತುಂಬ ಮೇಲೆ ಹೋಗಿದೆ ಮಾತ್ರ, 167 ಫೀಟ್ ಅಂದರೆ ತುಂಬ ಸಿಕ್ಕಾಪಟ್ಟೆ ಮೇಲೆ ಹೋಗಿದೆ. ಸೊ ನೋಡಿದ್ರೆ ನೀವು ಹಿಂದ್ಗಡೆ ಎಲ್ಲ ಹೇಗೆಲ್ಲ ಬ್ಯೂಟಿ ಅಂತ, ನೀವು ಬಂದು ಬನ್ನಿ ಮಾಂಟ್ರಿಯಲ್ನಲ್ಲಿ. ಇದು ಫೆರಿಸ್ ವೀಲಲ್ಲಿ ಬಂದು ಒಂದು ಎಕ್ಸೈಟ್ಮೆಂಟ್ ಹೇಗೆ ಆಗುತ್ತೆ ನೋಡಿ. ಕೀಪ್ ವಾಚಿಂಗ್. ನೆಕ್ಸ್ಟ್ ಗೋಯಿಂಗ್ ಟು ಒಟವಾ, ಲೆಟ್ಸ್ ಗೋ. ಇದು ಪಾರ್ಲಿಮೆಂಟ್ ಹೌಸ್ ಹಿಂದ್ಗಡೆ ಇದೆ. ಇದು ಕೆನಡಾ ಪಾರ್ಲಿಮೆಂಟ್ ಹೌಸ್ ಒಟವಾದಲ್ಲಿ ಇದ್ದೇವೆ. ಇಲ್ಲಿ ಬಂದರೆ ಒಟವಾ ಬನ್ನಿ, ಪಾರ್ಲಿಮೆಂಟ್ ಹೌಸ್ ನೋಡಿ. ಇಟ್ ಇಸ್ ರಿಯಲಿ ಬ್ಯೂಟಿಫುಲ್. ಓಕೆ, ಕೀಪ್ ವಾಚಿಂಗ್ ಕೆನಡಾ. ಹಲೋ, ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ದೇವ್ರು ದಿಸ್ಮಕ್ತ, ನಮಸ್ಕಾರ ಎಲ್ಲರಿಗೂ. ಯಾರು ನನ್ನ ಈ ಚಾನಲ್ ಕೆನಡಾ ನೋಡ್ತಾ ಇದ್ದೇನೆ, ನಿಮಗೆಲ್ಲರಿಗೂ ಸಂತೋಷ, ದೊಡ್ಡ ನಮಸ್ಕಾರ. ಇವತ್ತಿನ ವ್ಲಾಗ್ ಏನಂತ ಅಂತ ನಿಮಗೆ ಒಂದು ಸ್ವಲ್ಪ ಹೇಳುವ ಅಂತ. ಇವತ್ತು ನಾನು ನನ್ನ ಫ್ಯಾಮಿಲಿ ಮೊಂಟ್ರಿಯಾಲ್, ಇಲ್ಲಿ ಕೆನಡಾದಲ್ಲಿ ಮೊಂಟ್ರಿಯಾಲ್ ಒಂದು ಜಾಗ ಇದೆ. ಆ್ಯಕ್ಚುಲಿ ಮಿಸ್ಸಸ್ ಆಗದಿಂದ ಅರೌಂಡ್ 560 ಕಿಲೋಮೀಟರ್ ಇದೆ. ಸೊ ಅಲ್ಲಿಗೆ ಹೊರಡಿದ್ದೇವೆ. ಮೊಂಟ್ರಿಯಾಲ್ನಿಂದ ಒಟವಾ, ನಮ್ಮದು ಕ್ಯಾಪಿಟಲ್ ಸಿಟಿ ಗೊತ್ತಿದೆ ನಿಮಗೆ, ಒಟವಾ. ಅಲ್ಲಿ ಕೂಡ ಹೋಗುವ ಪ್ಲ್ಯಾನ್ ಉಂಟು. ಅಲ್ಲಿ ಪಾರ್ಲಿಮೆಂಟ್ ಹೌಸ್ ಎಲ್ಲ ನೋಡುವಂಥ ಪ್ಲ್ಯಾನ್ ಉಂಟು. ಸೊ ಅದನ್ನೆಲ್ಲ ನೋಡುವಂತ ಹೊರಟಿದ್ದೇವೆ. ಸೊ ಈ ವಿಡಿಯೋವನ್ನು ನೋಡ್ತಾ ಇರಿ ಎಂಡ್ವರೆಗೂ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ದಯಮಾಡಿ ಕೆನಡಾ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ಬೇಕು. ನೋಡ್ತಾ ಇರಿ ಎಂಡ್ವರೆಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಕೆನಡಾ. ಲೆಟ್ಸ್ ಗೋ. ನಾನು ಆಗ ಹೇಳಿದಾಗೆ ನಾವು ಇವತ್ತು ಮೊಂಟ್ರಿಯಾಲಿಗೆ ಬಂದಿದ್ದೇವೆ. ಮೊಂಟ್ರಿಯಾಲ್ನಿಂದ ಒಟವಾ ಹೋಗ್ಬೇಕು ನಾಳೆ. ಈಗ ಸಾಯಂಕಾಲ 4:30 ಗಂಟೆ ಆಯಿತು. ತುಂಬ ಚಳಿ ಇದೆ. ಈಗ ಯಾರು ಈ ಕಡೆ ಎಲ್ಲ ಟ್ರಾವೆಲ್ ಮಾಡೋದಿಲ್ಲ, ಯಾಕಂದರೆ ವಿಂಟರ್ ಟೈಮ್ ಕೆನಡಾದಲ್ಲಿ. ಬಟ್ ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಅವರಿಗೆ ಸ್ವಲ್ಪ ತಗೊಂಡು ಮೊಂಟ್ರಿಯಲ್ ಬಂದಿದ್ದೇವೆ. ಈಗ ನಾವು ಹಿಂದ್ ಕಡೆ ನೋಡ್ತಾ ಇದ್ದೀರಿ ನೀವು, ಇಟ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಡೋಮ್ ಇನ್ ದ ವರ್ಲ್ಡ್. ಇದು ನಿಮಗೆ ರೋಮಲ್ಲಿ ಸೇಂಟ್ ಪೀಟರ್ ಬೆಸಾಲಿಕಾ ಇದೆ, ಅದರಿಂದ ಇದು ನೆಕ್ಸ್ಟ್ ಒನ್ ಆಫ್ ದ ಸೆಕೆಂಡ್ ಬಿಗ್ಗೆಸ್ಟ್ ಡೋಮ್ ಅಂತ ಹೇಳ್ತಾರೆ. ಸೊ ಮೊಂಟ್ರಿಯಲ್ ಬಂದರೆ ನೀವು ಈ ಪ್ಲೇಸನ್ನು ಮಿಸ್ ಮಾಡಬಾರ್ದು. ಯಾರು ನಮ್ಮ ಕೊಂಕಣಿ ಫ್ರೆಂಡ್ಸ್ ಇದ್ದಾರೆ, ಕೋಣ್ಪುರ ಎಪ್ಪಳೈತೆ ಅದು ತನಕ ಅವ್ನು ಪೂರ್ತಿ ಬಿಟ್ಟು ಸಂಘ ಆಶದ ಮೊಂಟ್ರಿಯಲ್ ಅಂತ ಸೆಂಟ್ ಜೋಸೆಫ್ ಒರಟ್ರಿ ಹಂಗಚೆ ಸೆಕೆಂಡ್ ಲಾರ್ಜೆಸ್ಟ್ ಡೋಮ್. ಸೊ ಇಲ್ಲಿ ನಾವು ಬಂದಿದ್ದೇವೆ ಈಗ. ಸೊ ನೋಡುವ ಒಳಗೆಲ್ಲ ಒಳ್ಳೆ ಅಟ್ರಾಕ್ಷನ್ಸ್ ಇದೆ. ಈ ಚರ್ಚ್ ಒನ್ ಆಫ್ ದ ಬ್ಯೂಟಿಫುಲ್ ಮತ್ತು ಒನ್ ಆಫ್ ದ ಫೇಮಸ್ ಇನ್ ಮೊಂಟ್ರಿಯಲ್ನಲ್ಲಿ. ಯಾರು ಕೆನಡಾದಲ್ಲಿ ಬಂದರೂ ಈ ಚರ್ಚನ್ನು ನೋಡೋದೇ ಹೋಗೋದಿಲ್ಲ. ಸೊ ನೀವು ಬಂದರೂ ಕೂಡ ನೀವು ನೋಡಿ, ನಾನು ಒಳಗೆ ಕೊಂಡೋಗ್ತೇನೆ. ಹೋಗಿ ಏನೆಲ್ಲ ಪಿಕ್ಚರ್ಸ್, ಕೆಲವು ಕಡೆ ಪಿಕ್ಚರ್ಸ್ ಎಲ್ಲ ರೆಸ್ಟ್ರಿಕ್ಷನ್ಸ್ ಇದೆ, ತೆಗಿಲಿಕ್ಕಿಲ್ಲ ವಿಡಿಯೋ ಎಲ್ಲ. ಬಟ್ ಏನೆಲ್ಲ ತೆಗಿಲಿಕ್ಕೆ ಆಗುತ್ತೆ ನಾನು ಟ್ರೈ ಮಾಡ್ತೇನೆ, ನಿಮಗೂ ತೋರಿಸ್ತೇನೆ. ಲೆಟ್ಸ್ ಗೋ, ಒಳಗೆ ಹೋಗೋ. ಎಸ್, ನೀವು ನೋಡ್ತಾ ಇದ್ದೀರಿ ಕೆನಡಾ. ಹಿಂದ್ಗಡೆ ನೋಡಿ, ಅದು ಮೊಂಟ್ರಿಯಲ್ ಸಿಟಿ. ಎಲ್ಲ ಸ್ನೋ ಬಿದ್ದಿದೆ, ತುಂಬ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ಮತ್ತು ಹೊರಗೆ ಬರಲಿಕ್ಕೂ ಕೂಡ ತುಂಬ ಕೋಲ್ಡ್ ಆಗ್ತದೆ. ಆದರೆ ಏನು ಮಾಡೋದು, ನಿಮಗೆಲ್ಲ ತೋರಿಸುವಂಥ ಹೊರಗೆ ಬಂದಿದ್ದೇನೆ ನೋಡಿ. ಹಿಂದ್ಗಡೆ ಅದು ಮೊಂಟ್ರಿಯಲ್ ಸಿಟಿ ಇದೆ. ಇಲ್ಲಿ ಬ್ಯೂಟಿಫುಲ್ ಕಾಣ್ತದೆ ಈ ಟೈಮಲ್ಲಿ. ಈಗ ಸಾಯಂಕಾಲ ಒಂದು 5-5:30 ಗಂಟೆ ಆಯಿತು, ಈವ್ನಿಂಗ್. ಸೊ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ನಾನು ಆಗ ಹೇಳಿದಾಗೆ ಇದು ಒನ್ ಆಫ್ ದ ಬ್ಯೂಟಿಫುಲ್ ಅಟ್ರಾಕ್ಷನ್. ಈ ಚರ್ಚ್ ವೆರಿ ಫೇಮಸ್. ಸೊ ನೀವು ಮೊಂಟ್ರಿಯಲ್ ಬಂದರೆ ಡೆಫಿನೆಟ್ಲಿ ಇಲ್ಲಿ ಬಂದುಬಿಡಿ.
ಹಾಯ್ ಎಸ್ ವೆಲ್ಕಮ್ ಬ್ಯಾಕ್. ನೀವೆಲ್ಲ ನೋಡ್ತಾ ಇದ್ದೀರಿ ನಮ್ದು ಇವತ್ತಿನ ವಿಡಿಯೋ ಕೆನಡಾ ಒಂದು ಹೋಟೆಲ್ ಇದ್ದೇವೆ. ಇದು ಹೋಟೆಲ್ ಸೆಂಟ್ ಲಾರೆಂಟ್ ಅಂತ ಹೋಟೆಲ್ ಹೆಸರು. ಇದು ಮೊಂಟ್ರಿಯಲ್ ಅಲ್ಲಿ ಇದೆ. ನಾವೀಗ ಬಂದದಷ್ಟೇ ರೂಮಿಗೆ. ನಿಮ್ಗೆ ಸ್ವಲ್ಪ ರೂಮ್ ತೋರಿಸ್ತೇವೆ ಹೇಗಿದೆ ಅಂತ. ಇಲ್ಲಿ ಒಂದಿದೆ, ಇದು ಬೋರ್ಡ್ ರೂಮ್ ಆಗಿ ನಿಮ್ದು ಸ್ವೆಟರ್ಸ್ ಎಲ್ಲ ಇದ್ರೆ ಇಲ್ಲಿ ಇಡ್ಬೋದು. ಆಯನ್ ಕೂಡ ಇದೆ. ವಾಶ್ರೂಮ್ ಒಳ್ಳೆ ಕ್ಲೀನ್ ಇದ್ದಾರೆ. ಒಳ್ಳೆ ಕ್ಲೀನ್ ಇದೆ ವಾಶ್ರೂಮ್ ಎಲ್ಲ. ಟವಲ್ಸ್ ಎಲ್ಲ ಎಕ್ಸ್ಟ್ರಾ ಟವಲ್ಸ್ ಎಲ್ಲ ಇಟ್ಟಿದ್ದಾರೆ ಅಲ್ಲಿ. ಸೊ ಮತ್ತೆ ಒಳಗೆ ಬನ್ನಿ. ನಮ್ದು ಬೆಸ್ಟ್ ಫೇವರೇಟ್ ಜಾಗ ಇದು. ಒಂದು ಕಿಚನ್ ಇದೆ ಇಲ್ಲಿ. ಕಿಚನ್ ಅಂದ್ರೆ ನಮಗೆ ಬೇಕೆ. ಹೋಟೆಲ್ ಅಲ್ಲಿ ಎಲ್ಲ ದೂರ ಹೋದ್ರೆ ನಮ್ಗೆ ಒಂದು ಎಂತಾದ್ರು ಫುಡ್ ಮಾಡಿ ತಿನ್ಬೋದು. ಇಲ್ಲಿ ಇದರಲ್ಲಿ ಒಂದು ಬೆಸ್ಟ್ ಆಪ್ಷನ್ ಅಂದ್ರೆ ಇಲ್ಲಿ ನೋಡಿ, ಓವನ್ ಇದೆ. ನಿಮ್ಗೆ ಏನಾದ್ರು ಕುಕಿಂಗ್ ಮಾಡುವುದಾದ್ರೆ ಮಾಡಬಹುದು. ಐಟಮ್ ಎಲ್ಲ ವೆಜಿಟೇಬಲ್ಸ್ ಏನಾದ್ರು ತಂದು. ಮೈಕ್ರೋವೇವ್ ಒನ್ ಆಫ್ ದ ಫೇವರೇಟ್ ಫ್ರೆಂಡ್ಲಿ. ಯಾಕಂದ್ರೆ ನೀವು ಫುಡ್ ತಂದಿದ್ದೀರಿ, ವಾರ್ಮ್ ಮಾಡಬೇಕು ಈಗ ವಿಂಟರ್ ಹೊರಗೆ, ಅದು ಕೂಡ ಆಪ್ಷನ್ ಇದೆ. ಇದೆಲ್ಲ ಕಿಚನ್ ಕ್ಯಾಬಿನೆಟ್. ಅದರಲ್ಲಿ ಏನಿದೆಲ್ಲ ಇದು ನೋಡುವ. ಇಲ್ಲೆಲ್ಲ ನೋಡಿ ಪ್ಲೇಟ್ಸ್ ಇದೆ, ಮತ್ತೆ ಕಾಫಿ ಮೇಕರ್ ಗ್ಲಾಸಸ್ ಎಲ್ಲ ಇದೆ. ಎಲ್ಲ ನಿಮ್ಗೆ ಏನಾದ್ರು ವೆಸಲ್ಸ್ ಬೇಕಾದ್ರೆ ಇಲ್ಲಿ ರೆಡಿ ಇದೆ. ಎಲ್ಲರೂ ಕಾಫಿ ಮೇಕರ್ ಇದೆ ಇಲ್ಲೊಂದು. ಸೊ ಎಲ್ಲ ರೆಡಿ ಇದೆ. ಈಗ ನಿನ್ನೆ ನೀವು ನೋಡಿದ್ದೀರಿ ನಾನು ಹೋಟೆಲಲ್ಲಿ ಇದೇ ರೂಮು. ಹೋಟೆಲಲ್ಲಿ ಎಲ್ಲ ಆಯಿತು, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈಗ ಬೆಳಿಗ್ಗೆ 9:30 ಆಯಿತು. ಕೈಯಲ್ಲಿ ಗ್ಲೌಸ್ ಎಲ್ಲ ಇದೆ. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಹೊರಗೆ ನೋಡಿ, ನಿಮ್ಗೆ ಕಾಣುತ್ತೆ. ಕಂಪ್ಲೀಟ್ ಸ್ನೋ ಎಲ್ಲ ಬಿದ್ದು ಕವರ್ ಆಗಿದೆ. -7 ಇದೆ ಈಗ ಔಟ್ಸೈಡ್. ಸೊ ಸ್ವಲ್ಪ ನಮ್ಮ ವೇರಿಂಗ್ಸ್ ಎಲ್ಲ ಹಾಕಬೇಕು, ಪ್ರಾಪರ್ ಜಾಕೆಟ್ ಎಲ್ಲ. ಸೊ ಈಗ ನಾವು ಬೇರೆ ಒಂದು ಜಾಗಕ್ಕೆ ಹೋಗ್ತಾ ಇದ್ದೇವೆ. ಬೇರೆ ಇನ್ನೊಂದು ಚರ್ಚ್ ಇದೆ. ಇಟ್ಸ್ ಕಾಲ್ಡ್ ಬೆಸಲಿಕಾ ಇದೆ ಇನ್ನೊಂದು. ಅಲ್ಲಿ ಹೋಗ್ತಾ ಇದ್ದೇವೆ. ಅಲ್ಲಿ ಆ ಚರ್ಚನ್ನು ನೋಡುವ. ಅಲ್ಲಿ ಅದು ಬ್ಯೂಟಿಫುಲ್ ಇದೆ ನೋಡಲಿಕ್ಕೆ. ಅದು ಆದಮೇಲೆ ಒಟವಾ ಪಾರ್ಲಿಮೆಂಟ್ ಹೌಸ್ ನಿಮ್ಗೆ ಗೊತ್ತಿದೆ, ನಮ್ಮದು ಕೆನಡಾದ ಕ್ಯಾಪಿಟಲ್ ಒಟವಾ. ಸೊ ಅಲ್ಲಿ ಹೋಗ್ತಾ ಇದ್ದೇವೆ. ಅಲ್ಲಿ ಏನಾದರೂ ಪಾರ್ಲಿಮೆಂಟ್ ಹೌಸ್ ಏನಾದರೂ ನೋಡಲಿಕ್ಕೆ ಸಿಗ್ತದಾದರೆ ಅದನ್ನು ತೋರಿಸ್ತಾ ಇದ್ದೇವೆ. ಕೀಪ್ ವಾಚಿಂಗ್ ಕೆನಡಾ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಮಾಡಿ. ಲೆಟ್ಸ್ ಗೋ. ಎಸ್, ನಾನು ಹೇಳಿದಾಗೆ ಈಗ ನಾವು ಆ ಚರ್ಚ್ಗೆ ಹತ್ರ ಬರ್ತಾ ಇದ್ದೇವೆ. ಇದು ನಾಟ್ರಡಮ್ ಬೆಸಾಲಿಕಾ, ಒನ್ ಆಫ್ ದ ಫೇಮಸ್ ಚರ್ಚ್ ಮೊಂಟ್ರಿಯಲ್ನಲ್ಲಿ. ಇದೊಂದು ವೆರಿ ಫೇಮಸ್. ಮತ್ತು ಎಲ್ಲರೂ ನೋಡುವವರು ಮೊಂಟ್ರಿಯಲ್ಗೆ ಬಂದರೆ ಹಾಗೆ ಹೇಳಿದಾಗೆ ಇಲ್ಲಿ ಬಂದು ವಿಸಿಟ್ ಮಾಡಿ. ನಿಮಗೆ ಒಳಗೆ ಸ್ವಲ್ಪ ತೋರಿಸ್ತೇನೆ ಹೇಗೆ ಈ ಚರ್ಚ್ ಕಾಣ್ತಿದೆ ಒಳಗೆ. ಬ್ಯೂಟಿಫುಲ್. ಮಿಸ್ ಮಾಡಿಬಿಡಿ. ಕೀಪ್ ವಾಚಿಂಗ್.
ಕ್ರಿಸ್ಮಸ್ ಸೀಸನ್ ಇಲ್ಲಿ ಕೆನಡಾದಲ್ಲಿ ಹಾಗೂ ಇಲ್ಲಿ ಮೊಂಟ್ರಿಯಲ್ ನಾವು ಬಂದಿದ್ದೇವೆ ಇವತ್ತು. ದ ಬೆಸ್ಟ್ ಪ್ಲೇಸ್ ಟು ಬಿ ಹಿಯರ್ ಇನ್ ಸಮ್ಮರ್, ಸ್ಪೆಷಲಿ ವಿಂಟರಲ್ಲಿ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲಿ ಆದರೂ, ವಾಕಿಂಗ್ ಎಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಬಟ್ ಎನಿವೆ ನಿಮ್ಮ ಹತ್ರ ಒಟ್ಟಿಗೆ ನಿಮ್ಮ ಹತ್ರನೇ ನಿಮ್ಮನ್ನೇ ತೋರಿಸಲಿಕ್ಕೆ ಏನಾದರೂ ಒಂದು ಸ್ಪೆಷಲ್ ಜಾಗ ಅದು ಏನಾದರೂ ಇದ್ದರೆ ನಿಮಗೆ ತೋರಿಸ್ತಾ ಇದ್ದಾನೆ. ಕೀಪ್ ವಾಚಿಂಗ್ ಕೆನಡಾ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡಿ. ಹಿಂದ್ಗಡೆ ಒಂದು ಕ್ರಿಸ್ಮಸ್ ಟ್ರೀ ಇದೆ, ಸಖತ್ ಬ್ಯೂಟಿಫುಲ್ ಇದೆ ನೋಡಿ. ಇಲ್ಲೊಂದು ಫೆರಿಸ್ ವೀಲ್ ಇದೆ, ಅದರಲ್ಲಿ ಒಂದು ಹೋಗ್ಲಿಕ್ಕೆ ಉಂಟು. ಈಗ 160 ಫೀಟ್ ಇದೆ ಅಂತ ನೋಡಿ. ಅದರಲ್ಲಿ ಹೋಗಿ ಹೇಗೆ ಆಗುತ್ತೆ ನೋಡ್ತಾ ಇರಿ. ಫೆರಿಸ್ ವೀಲಿನ ಮೇಲೆ ಇದ್ದೇವೆ ಈಗ. ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತದೆ. ಈಗ ರಿಯಾನ ಕೂಡ ನೋಡ್ತಾ ಇದ್ದಾಳೆ ಇಲ್ಲಿ, ನೋಡುವ ಹೇಗೆ ಆಗ್ತದೆ. ನೋಡ್ತಾ ಇದ್ರಿ ನೀವು ಕೆನಡಾ ಎಷ್ಟು ದೊಡ್ಡ. ನಾವು ಒಂದು ಫೆರಿಸ್ ವೀಲ್ ಅಲ್ಲಿ ಕೂತ್ಕೊಂಡು ತುಂಬಾ ಹೆದರಿಕೆ ಹಾಗೂ ಒಂದು ಎಕ್ಸೈಟ್ಮೆಂಟ್ ಇತ್ತು. ತುಂಬಾ ಮೇಲೆ ಹೋಗಿದೆ ಮಾತ್ರ, 167 ಫೀಟ್ ಅಂದ್ರೆ ತುಂಬಾ ಸಿಕ್ಕಾಪಟ್ಟೆ ಮೇಲೆ ಹೋಗಿದೆ. ಸೊ ನೋಡಿದ್ರಿ ನೀವು ಹಿಂದ್ಗಡೆ ಎಲ್ಲ ಹೇಗೆಲ್ಲ ಬ್ಯೂಟಿ ಅಂತ. ನೀವು ಬನ್ನಿ ಮೊಂಟ್ರಿಯಲ್ ನಲ್ಲಿ ಇದು ಫೆರಿಸ್ ವೀಲ್ ಅಲ್ಲಿ ಬಂದು ಒಂದು ಎಕ್ಸೈಟ್ಮೆಂಟ್ ಹೇಗೆ ಆಗುತ್ತೆ ನೋಡಿ. ಕೀಪ್ ವಾಚಿಂಗ್. ನೆಕ್ಸ್ಟ್ ಗೋಯಿಂಗ್ ಟು ಒಟಾವಾ. ಲೆಟ್ಸ್ ಗೋ. ಎಸ್, ನಾವೀಗ ಒಟಾವಾ ಬಂದಿದ್ದೇವೆ, ಕ್ಯಾಪಿಟಲ್ ಸಿಟಿ ಕೆನಡಾದ್ದು. ಇಲ್ಲಿ ಒಟಾವಾ ಪಾರ್ಲಿಮೆಂಟ್ ಹೌಸ್ ಇದೆ ಮುಂದ್ಗಡೆ, ನಾನು ತೋರಿಸ್ತೇನೆ. ಇಲ್ಲಿ ಏನೋ ಪ್ರೊಟೆಸ್ಟ್ ನಡೀತಾ ಇದೆ ಇವತ್ತು. ಸೊ ಇಟ್ಸ್ ವೀಕೆಂಡ್, ಸಾಟರ್ಡೇ, ಬಟ್ ಏನೋ ಪರ್ಮಿಷನ್ ಇದ್ದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡುವ, ನಿಮಗೆ ಇಲ್ಲಿಂದ ಕಾಣಲಿಕ್ಕೆ ಟ್ರೈ ಮಾಡ್ತೇನೆ ನಿಮಗೆ ತೋರಿಸಲಿಕ್ಕೆ ಪಾರ್ಲಿಮೆಂಟ್ ಹೌಸು. ಎಸ್, ನೋಡ್ತಾ ಇದ್ದೀರಿ ನೀವು ಇಲ್ಲಿ. ಇದು ಪಾರ್ಲಿಮೆಂಟ್ ಹೌಸ್ ಹಿಂದ್ಗಡೆ ಇದೆ. ಇದು ಕೆನಡಾದ ಪಾರ್ಲಿಮೆಂಟ್ ಹೌಸ್ ಒಟಾವಾದಲ್ಲಿ ಇದ್ದೇವೆ. ಇಲ್ಲಿ ಆ ಕಡೆ ನೋಡಿ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಯಾರೋ ಒಂದು ಗೊತ್ತಿಲ್ಲ ಯಾರ್ದಂತ, ಇರಾನಿ ಆಗಿರ್ಬೇಕು, ಯಾರೋ ಒಂದು ಇದು ಮಾಡ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇರಾನ್ ಅಂತೆ. ಸೊ ಎಲ್ಲ ಬಂದವರಿಗೆಲ್ಲ ಅವರು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಪ್ರೊಟೆಸ್ಟ್ ಮಾಡಲಿಕ್ಕೆ. ಸೊ ನಾವು ಬಂದದ್ದು ಜಸ್ಟ್ ನಿಮಗೆ ತೋರಿಸುವ ಇದು ಪಾರ್ಲಿಮೆಂಟ್ ಹೌಸ್ ಅಂತ. ಸೊ ನೋಡಿ ಮುಂದ್ಗಡೆ ನೋಡಿ, ಬೇರೆ ಏನಾದರೂ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಆಗ್ತದೆ ಟ್ರೈ ಮಾಡ್ತೇನೆ. ಇವತ್ತು ಸಾಟರ್ಡೇ ಪಾರ್ಲಿಮೆಂಟ್ ಹೌಸ್ ಬಂದಿದೆ, ಗೊತ್ತಿಲ್ಲ ನಿಮಗೆ ತೋರಿಸ್ಲಿಕ್ಕೆ ಆಗ್ತದೆ ಏನಾದರೂ ಅಂತ. ಬಟ್ ಕೆನಡಾದ ಪಾರ್ಲಿಮೆಂಟ್ ಹೌಸ್ ಇದೆ. ಇಲ್ಲಿ ಬಂದರೆ ಒಟಾವಾ ಬನ್ನಿ, ಪಾರ್ಲಿಮೆಂಟ್ ಹೌಸ್ ನೋಡಿ. ಇಟ್ ಈಸ್ ರಿಯಲಿ ಬ್ಯೂಟಿಫುಲ್. ಓಕೆ, ಕೀಪ್ ವಾಚಿಂಗ್ ಕೆನಡಾ. ಸಿ ಯು, ಬೈ.